ನಮಸ್ಕಾರ. ಇದು ಎನ್ ಆರೋಗ್ಯ ಕಾರ್ಯಕ್ರಮ, ಮಂಗಳೂರಿನ ಏನೋಪಾಯ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜ್ ಅರ್ಪಿಸುವಂಥ ಎನ್ ಆರೋಗ್ಯ ಕಾರ್ಯಕ್ರಮ. ಇವತ್ತಿನ ನಮ್ಮ ಈ ಒಂದು ಮಾತುಕತೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಸುಹಿತಾ ಜಿ ಅವರು. ನಾನು ಡಾಕ್ಟರ್ ಸುಹಿತಾ ಜಿ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ. ಡಾಕ್ಟ್ರೆ, ಪ್ರೀತಿಯ ನಮಸ್ಕಾರಗಳು ನಿಮಗೆ. ಡಾಕ್ಟರ್ ಸುಹಿತಾ ಜಿ ಅವರು ಏನೋಪಾಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಮಕ್ಕಳ ವಿಭಾಗದಲ್ಲಿ, ಅಂದರೆ ಪಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ಪಿಡಿಯಾಟ್ರಿಕಲ್ ಸರ್ಜರಿ ಅಂದರೆ ಮಕ್ಕಳ ಶಸ್ತ್ರ ಚಿಕಿತ್ಸಾ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾರೆ. ಜೊತೆಗೆ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರೋರು ಡಾಕ್ಟರ್ ಸುಹಿತಾ ಜಿ ಅವರು. ಇವತ್ತು ನಮ್ಮ ಮಾತುಕತೆ ಮುಖ್ಯವಾಗಿ ಅರ್ನಿಯ ವಿಚಾರವಾಗಿ. ಸಾಮಾನ್ಯವಾಗಿ ಜನಸಾಮಾನ್ಯರು ತಮ್ಮ ದಿನನಿತ್ಯದ ಮಾತಿನ ಬಳಕೆಯ ಸಂದರ್ಭದಲ್ಲಿ ಡಾಕ್ಟರ್ ಹರ್ನಿಯಾದ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಲ್ವಾ? ನಾವು ಹರ್ನಿಯ ಯಾಕೆ ಬರುತ್ತೆ, ಏನು ಅದರ ಗುಣಲಕ್ಷಣಗಳು ಮತ್ತು ಯಾವ ರೀತಿಯ ಚಿಕಿತ್ಸೆ ಬೇಕು, ಮತ್ತು ಶಸ್ತ್ರಚಿಕಿತ್ಸೆ ಆದಾದರೆ ಅದು ಯಾವ ಸಂದರ್ಭದಲ್ಲಿ ಬೇಕು, ಮತ್ತು ಪರ್ಟಿಕ್ಯುಲರ್ಲಿ ನಾವು ಇವತ್ತು ಮಕ್ಕಳ ಹರ್ನಿಯಾದ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ನಾನು ಈ ಸಂದರ್ಭದಲ್ಲಿ ಮೊದಲಾಗಿ ನಾನು ಒಂದು ಸಂಕ್ಷಿಪ್ತವಾಗಿ ಹರ್ನಿಯಾ ಅಂದರೆ ಏನು ಅಂತ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟು ನಾವು ಮತ್ತೆ ಮಾತುಕತೆಗೆ ಮುಂದಕ್ಕೆ ಹೋಗ್ತೇವೆ. ಡಾಕ್ಟ್ರೇ, ಹರ್ನಿಯಾ ಅಂದರೆ ಒಂದು ಸಂಕ್ಷಿಪ್ತವಾಗಿ ನೀವು ಹೇಳೋದಾದ್ರೆ ಏನದು? ಸಾಮಾನ್ಯವಾಗಿ ಹರ್ನಿಯಾ ಅಂತ ಹೇಳಿದರೆ ಯಾವುದೇ ಅಂಗಾಂಗವು ದೇಹದಲ್ಲಿರುವ ಯಾವುದೇ ಅಂಗಾಂಗವು ಮಸಲ್ಸನ್ನು ಅಂದರೆ ಮಾಂಸಖಂಡಗಳನ್ನು ಮತ್ತು ಸ್ನಾಯುಗಳನ್ನು ನೂಕಿಕೊಂಡು ಹೊರಗೆ ಬಂದು ಚರ್ಮದ ಲೆವೆಲ್ಗೆ ಬಂದರೆ ಅದನ್ನು ಹರ್ನಿಯಾ ಅಂತ ಹೇಳ್ತೇವೆ. ಅದು ಹೊರಗೆ ಕಾಣುವಂಥ ಹರ್ನಿಯಾಗಳು. ಬೇರೆ ರೀತಿಯಲ್ಲಿ ಆದರೆ ಒಳಗಿಂದ ಬರುವಂತಹ ಹರ್ನಿಯಾಗಳಿರ್ತವೆ. ಅಂದರೆ ಬ್ರೇನಲ್ಲಿ ಹರ್ನಿಯಾ ಆಗುವಂಥದ್ದು ಉಂಟು, ಸ್ಲಿಪ್ ಡಿಸ್ಕ್ ಅಂತ ಹೇಳ್ತಾರೆ, ಅಥವಾ ಡಿಸ್ಕ್ ಹರ್ನಿಯಾ ಆಗುವಂಥದ್ದು ಉಂಟು. ಅದೆಲ್ಲ ಕಣ್ಣಿಗೆ ಕಾಣದಂತಹ ಹರ್ನಿಯಾಗಳು. ಆದರೆ ಇಡೀ ದೇಹದಲ್ಲಿ ಬೇರೆ ಬೇರೆ ಅಂಗಗಳಲ್ಲಿ ಬೇರೆ ಬೇರೆ ರೀತಿಯ ಹರ್ನಿಯಾಗಳು ಆಗುವುದುಂಟು. ಸಾಮಾನ್ಯವಾಗಿ ಆಗುವುದಂದ್ರೆ ನಮಗೆ ಹೊರಗೆ ಕಾಣುವಂಥದ್ದು ಹೊಟ್ಟೆಯ ಭಾಗದಲ್ಲಿ ಮ್ಯಾಕ್ಸಿಮಮ್ ತುಂಬಾ ಜಾಸ್ತಿ ಕಾಣುವಂಥದ್ದು ಹೊಟ್ಟೆಯ ಭಾಗದಲ್ಲಿ. ಅದು ದೊಡ್ಡವರಿಗಾಗಲಿ ವಯಸ್ಕರಿಗಾಗಲಿ ಮಕ್ಕಳಿಗಾಗಲಿ ಹೊಟ್ಟೆಯ ಭಾಗದಲ್ಲಿ ಆಗುವಂತಹ ಹರ್ನಿಯಾಗಳು ತುಂಬಾ ಕಾಮನ್ ಆಗಿ ಕಾಣುವಂಥದ್ದು. ಮಕ್ಕಳಲ್ಲಿಯೇ ಹೇಳಬೇಕಾದ್ರೆ ಹೊಟ್ಟೆಯ ಕೆಳಭಾಗದಲ್ಲಿ, ತೊಡೆ ಸಂಧಿಯಲ್ಲಿ ಅಥವಾ ತೊಡೆಯ ಸ್ವಲ್ಪ ಮೇಲ್ಭಾಗದಲ್ಲಿ ಇಂಗ್ವೈನಲ್ ಹರ್ನಿಯಾ ಅಂತ ಹೇಳ್ತೇವೆ. ಆ ಜಾಗದಲ್ಲಿ ಆಗುವಂತಹ ಹರ್ನಿಯಾ ತುಂಬಾ ಕಾಮನ್. ಈಗ ಮಕ್ಕಳಲ್ಲಿ ಇದೊಂದು ಸಾಮಾನ್ಯವಾಗಿ ಇನ್ ಜನರಲ್ ಆಗಿ ಕಂಡು ಬರುತ್ತಾ? ಇದು ಸಾಧಾರಣವಾಗಿ ಕಾಣುವಂಥದ್ದೇ. ಹುಟ್ಟಿದ ಮಕ್ಕಳಲ್ಲಿ ಒಂದು 5% ಮಕ್ಕಳಲ್ಲಿ ಹರ್ನಿಯಾದ ಕಾಯಿಲೆಗಳು ಕಾಣಲಿಕ್ಕೆ ಸಿಗ್ತದೆ. ಪ್ರಿಮೆಚೂರ್ ಆಗಿ ಅಂದ್ರೆ ಸ್ವಲ್ಪ ಬೇಗನೆ ಹುಟ್ಟಿ 9 ತಿಂಗಳು ಆಗುವಕ್ಕಿಂತ ಮುಂಚೆ ಹೌದು ಅಂತ ಹುಟ್ಟಿದ ಮಕ್ಕಳಲ್ಲಿ ಕೆಲವೊಮ್ಮೆ ಬೇರೆ ಬೇರೆ ಕಾರಣಗಳಿಗಾಗಿ, ಒಂದು ಹೆಂಗಸರ ಪ್ರಾಬ್ಲಮ್ ಇಂದಾಗಿ ಬೇಗ ಹುಟ್ಟಿದ ಮಕ್ಕಳು ಇರ್ತಾರೆ. ಅಂದ್ರೆ ಬ್ಲೀಡಿಂಗ್ ಆಗಿರ್ಲಿ, ಪ್ರಸವ ಬೇಗ ಆಗಿರುವಾಗ ಆ ರೀತಿಯಲ್ಲಿ ಸಹ ಹರ್ನಿಯಾ ಆಗುವ ಚಾನ್ಸಸ್ ಇರ್ತದೆ. ಅಂದ್ರೆ ಅಂತ ಮಕ್ಕಳಲ್ಲಿ 30% ಮಕ್ಕಳಲ್ಲಿ ಹರ್ನಿಯಾದ ತೊಂದರೆಗಳು ಕಾಣಲಿಕ್ಕೆ ಸಿಗ್ತದೆ. ಅವಧಿ ಪೂರ್ವ ಜನಿಸಿದ ಮಕ್ಕಳ ಪೈಕಿ ಅದರಲ್ಲಿ 30% ಮಕ್ಕಳಿಗೆ ಹರ್ನಿಯಾದ ಸಮಸ್ಯೆ ಕಾಣಿಸ್ತದೆ. ಹಾಗೆ ಡಾಕ್ಟ್ರೆ, ಮಕ್ಕಳ ಹರ್ನಿಯಕ್ಕೂ ದೊಡ್ಡವರ ಹರ್ನಿಯಾದ ಸಮಸ್ಯೆಗೂ ಏನದು, ಯಾವ ರೀತಿಯ ಏನಾದರೂ ಡಿಫರೆನ್ಸ್ ಉಂಟಾ ಅಥವಾ ಕಾಮನ್ ಏನದು? ವ್ಯತ್ಯಾಸ ತುಂಬಾ ಇರ್ತದೆ. ಯಾಕಂದ್ರೆ ಮಕ್ಕಳು ಅಂತ ಹೇಳಿದ್ರೆ ನಾವು ಮಿನಿಯೇಚರ್ ಅಡಲ್ಟ್ ಅಂತ ಹೇಳ್ತೇವೆ. ಅಂದ್ರೆ ದೊಡ್ಡವರನ್ನೇ ಮಿನಿಯಾಗಿ ತಕೊಂಡ್ರೆ ಮಕ್ಕಳು ಅಂತ ಹೇಳಿ ಒಂದು ಜನಸಾಮಾನ್ಯರಲ್ಲಿ ಒಂದು ಭಾವನೆ ಇರ್ತದೆ. ಹಾಗಂತ ಇದ್ರೆ ಮಕ್ಕಳ ಶಸ್ತ್ರಚಿಕಿತ್ಸೆ ಅಥವಾ ಮಕ್ಕಳ ಡಾಕ್ಟರ್ ಬೇರೆ ಬೇಕಾಗಿರ್ಲಿಲ್ಲ, ದೊಡ್ಡವರೇ ಚಿಕಿತ್ಸೆ ಕೊಡ್ಬೋದಾಗಿತ್ತು. ಹಾಗೆ ಇಲ್ಲ. ಆಕ್ಚುಲಿ ಮಕ್ಕಳು ಅಂದ್ರೆ ಅವರ ದೇಹ ಸ್ವಭಾವ ಬೇರೆ ಇರುತ್ತದೆ. ಆದ ಕಾರಣ ಅವರಲ್ಲಿ ಬರುವಂತಹ ಕಾಯಿಲೆಗಳು ಬೇರೆ ರೀತಿಯಾಗಿರ್ತವೆ. ಅದಕ್ಕೆ ಬೇರೆ ರೀತಿಯ ಚಿಕಿತ್ಸೆಗಳು ಕೊಡ್ಲಿಕ್ಕೆ ಇರ್ತದೆ. ಹಾಗಂತ ಹರ್ನಿಯಾಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಮಕ್ಕಳಲ್ಲಿ ಬರುವಂತಹ ಹರ್ನಿಯಾ ಒಂದು ನಾರ್ಮಲ್ ಡಿಫೆಕ್ಟ್ ಇಂದಾಗಿ ಬರುವಂತದ್ದು. ವರಸ್ ದೊಡ್ಡವರಿಗೆ ಬರುವಂತಹ ಹರ್ನಿಯಾ ನಾ ಹೇಳಿದಾಗೆ ಮಾಂಸಖಂಡಗಳು ದುರ್ಬಲವಾಗಿದ್ರೆ ಅಥವಾ ಸ್ನಾಯುಗಳು ದುರ್ಬಲವಾಗಿದ್ರೆ ಅದರ ಒಳಗಿಂದ ನೂಕಿಕೊಂಡು ಒಳಗಿನ ಅಂಗಾಂಗಗಳು ಹೊರಗೆ ಬರುವಂತದ್ದು ದೊಡ್ಡವರಲ್ಲಿ ಕಾಣುವಂಥದ್ದು. ಈಗ ಮಕ್ಕಳಲ್ಲಿ ಅದೊಂದು ಸ್ಪೆಸಿಫಿಕ್ ಆದ ಕಾರಣ ಉಂಟಾ? ಮಕ್ಕಳಲ್ಲಿ ಬಂದಿರುತ್ತೆ ಅಂತ ಮಕ್ಕಳಲ್ಲಿ ವೃಷಣ ಉಂಟಲ್ಲ, ವೃಷಣ ಅಂದ್ರೆ ಟೆಸ್ಟಿಸ್ ಅಂತ ಹೇಳ್ತೇವೆ, ಅಥವಾ ಸಾಮಾನ್ಯ ಭಾಷೆಯಲ್ಲಿ ನಾವು ಬೀಜ ಅಂತ ಏನು ಹೇಳ್ತೇವೆ. ಆ ಬೀಜ ಮಕ್ಕಳ ಕಿಡ್ನಿಯ ಭಾಗದಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇರ್ತದೆ. ಅದು ಬೆಳವಣಿಗೆ ಆದ ಹಾಗೆ ಕೆಳಗೆ ಬರ್ತಾ ಹೊಟ್ಟೆಯ ಭಾಗದಲ್ಲಿ ಕೆಳಗಿನ ಭಾಗದಲ್ಲಿ ಒಂದು ಸಣ್ಣ ತೂತಿನ ಮುಖಾಂತರ ಹೊರಗೆ ಬಂದು ನಾರ್ಮಲ್ ಇರುವ ಜಾಗಕ್ಕೆ ಬರುವಂತದ್ದು. ಮಗು 9 ತಿಂಗಳಾಗಿ ಮಗು ಹುಟ್ಟುವಾಗ ನಾನು ಹೇಳಿದಾಗೆ 95% ಮಕ್ಕಳಲ್ಲಿ ಬೀಜವು ಕೆಳಗಡೆ ಬಂದು ನಾರ್ಮಲ್ ಆದ ಜಾಗದಲ್ಲಿ ಇರ್ತದೆ. ಈಗ ಹೊರಗೆ ಬರುವ ಪ್ರಕ್ರಿಯೆಯಲ್ಲಿ
ಕೆಲವು ಸಾರಿ ಈ ತೂತಿನ ಮುಖಾಂತರ ಬಂದು ಕೆಳಗೆ ಬರುವ ಕಾರಣ ಆ ತೂತು ಹಾಗೆ ಉಳಿದು ಹೋದ್ರೆ ಅದು ಒಂದು ಡಿಫೆಕ್ಟ್ ರೆಡಿಯಾಗಿ ಸಿಗುವಂಥದ್ದು. ಆ ಡಿಫೆಕ್ಟಿನಲ್ಲಿ ಈಗ ಹೊಟ್ಟೆಯ ಭಾಗಕ್ಕೆ ಪ್ರೆಷರ್ ಜಾಸ್ತಿ ಆದ್ರೆ ಕರುಳಿನ ಭಾಗ ಅಥವಾ ಒಳಗಿರುವ ನೀರಿನ ಅಂಶ ಏನಿದೆ ಅದು ಹೊರಗಡೆ ಬರುವಾಗ ಅದು ಹರ್ನಿಯಾ ರೂಪದಲ್ಲಿ ನಮ್ಗೆ ಕಾಣುವಂಥದ್ದು. ಅದು ನಾರ್ಮಲ್ ಆಗಿ ಇಂಗ್ವೈನಲ್ ಹರ್ನಿಯಾ ಅಂದ್ರೆ ನಾನು ತೊಡೆ ಸಂಧಿಯ ಹರ್ನಿಯಾ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಕಾಣುವಂಥದ್ದು. ಅದು ಕಾಮನ್ ಆಗಿ ಇರ್ತದೆ. ಈ ಲಕ್ಷಣಗಳು ಈಗ ಸಾಮಾನ್ಯವಾಗಿ ಈಗ ಹರ್ನಿಯಾದ ಸಮಸ್ಯೆದು ಮಕ್ಕಳದೇ ಏನಾದರೂ ಲಕ್ಷಣಗಳು ನಮಗೆ ಮೊದಲೇ ಗೊತ್ತಾಗುವಂಥದ್ದು ಅಥವಾ ಕಾಣಿಸುವಂಥದ್ದು? ಹುಟ್ಟಿದ ಮಗುವಿನಲ್ಲಿ ತಾಯಿಗೆ ಗೊತ್ತಾಗ್ತದೆ. ತಾಯಿ ನೋಡುವಾಗ, ಮಗು ಅಳುವಾಗ ಗುಳ್ಳೆಯ ರೀತಿಯಲ್ಲಿ ಊತಗಳು ಕಾಣುವಂಥದ್ದು. ನಾ ಹೇಳಿದಾಗೆ ಹೊಟ್ಟೆಯ ಕೆಳಗಿನ ಭಾಗದಲ್ಲಿ ಪ್ರತಿ ಸಲ ಮಗು ಅಳುವಾಗ ಅಥವಾ ಮಗು ಸ್ಟ್ರೇನ್ ಮಾಡುವಾಗ, ಯಾವುದೇ ರೀತಿಯಲ್ಲಿ ಮೋಷನ್ ಮಾಡುವಾಗ ಆಗಲಿ ಅಥವಾ ಮೂತ್ರಕ್ಕೆ ಸ್ಟ್ರೇನ್ ಮಾಡುವಾಗ, ಕಷ್ಟಪಟ್ಟು ಮೂತ್ರ ಮಾಡುದು ಅಥವಾ ಮೋಷನ್ ಮಾಡುವಾಗ ಕಷ್ಟಪಡ್ತಾ ಉಂಟು ಅಂತ ಆದ್ರೆ, ಅಥವಾ ಜೋರಾಗಿ ಅಳುವಾಗ ಮಗು ಕೆಳಗಿನ ಭಾಗದಲ್ಲಿ ಊತಗಳು, ಸ್ವೆಲ್ಲಿಂಗ್ ಅಂತ ಹೇಳಿ ಸ್ವೆಲ್ಲಿಂಗ್ ಬರುವಂತದ್ದು, ಅದು ಇಂಗ್ವೈನಲ್ ಹರ್ನಿಯಾ. ಅದರ ಹರ್ನಿಯಾದ ಕಾಮನ್ ಇದಿರ್ತದೆ. ಅದಲ್ಲದೆ ಚರ್ಮದ ಭಾಗ ತೆಳುವಾಗಿ ಹೋಗುವಂಥದ್ದು, ನಾರ್ಮಲ್ ಚರ್ಮದ ಹಾಗೆ ಕಾಣದೇ ಇರುವಂಥದ್ದು ಅದು ಇರ್ಬೋದು. ಅಥವಾ ಪ್ರತಿ ಸಲ ಮಗು ಜಾಸ್ತಿ ಅಳುವಂಥದ್ದು, ಇದು ಸ್ವೆಲ್ಲಿಂಗ್ ಏನ್ ಕಾಣ್ತದೆ ಅದು ಕಾಣುವಾಗ ಮಗು ತುಂಬಾ ಜಾಸ್ತಿ ಅಳುವಂಥದ್ದು, ಏನೇ ಮಾಡಿದ್ರು ಮಗು ಅಳುವುದನ್ನು ನಿಲ್ಲಿಸುವುದಿಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಉಂಟು ಅಂತ ಹೇಳಿ ಆದ್ರೆ ಆ ಜಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು, ಕೆಂಪಾಗುವಂಥದ್ದು, ಮೋಷನ್ ಮಾಡುವುದಕ್ಕೆ ಕಷ್ಟ ಆಗುವಂಥದ್ದು, ಇಂಥದ್ದೆಲ್ಲ ಪ್ರಾಬ್ಲಮ್ ಬರುವಂಥದ್ದು ಸಾಧ್ಯತೆಗಳು ಇರ್ತದೆ. ಎಸ್ ಡಾಕ್ಟರ್, ಇದು ಹರ್ನಿಯಾ ಮತ್ತು ಹೈಡ್ರೋಸಿಲ್ ಅಥವಾ ಅಂಡವಾಯು ಅಂದ್ರೆ ಅದು ಎರಡು ಕೂಡ ಒಂದೇನಾ ಅಥವಾ ಬೇರೆ ಬೇರೆನಾ? ಮಕ್ಕಳಲ್ಲಿ ಎರಡು ರೀತಿಯ ಅಂಡವಾಯು ಮತ್ತೆ ಹರ್ನಿಯಾದ ಸಮಸ್ಯೆಗಳು ಎರಡು ಒಟ್ಟಾಗಿ ಬರುವಂಥದ್ದು ಉಂಟು. ಫಸ್ಟಿಗೆ ಬರುವಂಥದ್ದು ನಾ ಹೇಳಿದ್ದು ಒಂದು ಸಣ್ಣ ತೂತಿನ ಮುಖಾಂತರ ಏನು ಹರ್ನಿಯಾ ಎಂಬ ಕಾಯಿಲೆ ಬರ್ತದೋ ಅದೇ ರೀತಿಯಲ್ಲಿ ಹೈಡ್ರೋಸಿಲ್ ಇದೇ ತೂತಿನ ಮುಖಾಂತರ ನೀರಿನ ಅಂಶ ಮಾತ್ರ ಕೆಳಗೆ ಬರುವಂಥದ್ದು ಇರ್ತದೆ. ಅದು ವೃಷಣದ ಸುತ್ತಲೂ ಸೇರಿದಾಗ ಅದಕ್ಕೆ ನಾವು ಹೈಡ್ರೋಸಿಲ್ ಅಂತ ಹೇಳ್ತೇವೆ. ಬರುವ ಪ್ರಕ್ರಿಯೆ ಇದು ದೊಡ್ಡವರಲ್ಲಿ ಬೇರೆ ಪ್ರಕ್ರಿಯೆಯಿಂದ ಬರುತ್ತದೆ. ಇದರಲ್ಲಿ ನೀರಿನ ಅಂಶ ಮಾತ್ರ ತುಂಬಿಕೊಂಡು ಕೆಲವೊಮ್ಮೆ ಮಗು ಮಲಗಿರುವಾಗ ದಪ್ಪ ಆಗಿರುವಂತದ್ದೇನು ಅದು ಇರುವುದಿಲ್ಲ. ಮಗು ಆಟ ಆಡುವಾಗ, ಓಡಾಡಿ ಬರುವಾಗ ಅಥವಾ ಸಂಜೆ ಆಗುವಾಗ, ಕೆಲಸ ಎಲ್ಲ ಆಗುವಾಗ ಕೆಳಗಡೆ ನೀರು ತುಂಬಿಕೊಂಡಿರುವಂತದ್ದು ಆಗಿರ್ತದೆ. ಅಂದ್ರೆ ಅದು ಒಳಗಡೆ ಕನೆಕ್ಷನ್ ಇರುವ ಕಾರಣ ನೀರು ಒಳಗೆ ಹೋಗುದು ಹೊರಗೆ ಹೋಗುದು ಬರುವಂತದ್ದು ಇರ್ತದೆ. ಅದು ಹೈಡ್ರೋಸಿಲ್ ನಲ್ಲಿ ಸರ್ವೇ ಸಾಮಾನ್ಯ ಆಗಿರ್ತದೆ. ಅದೇ ರೀತಿ ಹರ್ನಿಯಾ ಕೂಡ ಬರ್ತದೆ ಹೋಗ್ತದೆ. ಆ ರೀತಿ ಒಂಥರ ಕಣ್ಣ ಮುಚ್ಚಾಲೆ ತರ ಆಗ್ತಾ ಇರ್ತದೆ. ಮಕ್ಕಳು ಇದು ಈಗ ಬೆಳಿಗ್ಗೆ ಇರ್ಲಿಲ್ಲ ಈಗ ಹೇಗೆ ಬಂತು ಅಂತ ಆ ರೀತಿಯ ಒಂದು ಮನೋಭಾವನೆ ಬರುವಂತದ್ದು ಉಂಟು. ಹಾಗಾಗಿ ಬರುವಾಗ ನಮ್ಮ ಹತ್ರ ಬರುವಾಗ ಸ್ವಲ್ಪ ಲೇಟ್ ಆದಿತ್ತು, ಏನು ಇಲ್ಲವೇನಾ ಅಂತೇಳಿ ತಿಳ್ಕೊಂಡು ಆಮೇಲೆ ಬರುವಂತದ್ದು ಉಂಟು. ಸಾಮಾನ್ಯವಾಗಿ ಈಗ ವೈದ್ಯರ ಹತ್ರ ಬರಬೇಕು ಅಂತಾದರೆ ಯಾವ ಅವಧಿಯಲ್ಲಿ ಅವರು ಬರಬೇಕು ಅಥವಾ ಅಂದರೆ ಯಾವ ರೀತಿಯ ಒಂದು ಸಿಂಪ್ಟಮ್ಸ್ ಕಾಣಿಸಿಕೊಂಡಾಗ ಬರಬೇಕು? ಅದೇ ಕೆಳಗಿನ ಭಾಗದಲ್ಲಿ ದಪ್ಪ ಕಂಡ್ರೆ, ಊತ ಕಂಡ್ರೆ, ಅಥವಾ ಅದೇ ಬರುವಂಥದ್ದು ಹೋಗುವಂಥದ್ದು ಸ್ವೆಲ್ಲಿಂಗ್ ದಪ್ಪ ಆಗಿರುವಂಥದ್ದು ಏನಿದೆ ಅದು ಇದ್ರೆ, ನೋವು ಇದ್ರೆ, ಮಗುವಿಗೆ ನೋಡುವಾಗವೇ ಗೊತ್ತಾಗ್ತದೆ ಇದು ದಪ್ಪ ಆಗಿದೆ, ಮಗು ಅಳುವುದನ್ನು ನಿಲ್ಲಿಸುವುದಿಲ್ಲ, ಹಾಲು ಕುಡಿಯುವುದು ಸರಿ ಇಲ್ಲ, ಆ ರೀತಿ ಅನಿಸಿದ್ರೆ ಯಾವುದಕ್ಕೂ ಫಸ್ಟ್ ಡಾಕ್ಟರ್ ಮನೆಯಲ್ಲೇ ಇರ್ತಾರೆ. ಅಂದ್ರೆ ತಾಯಿಗೆ ನೋಡುವಾಗ ಇದು ಅಸಹಜವಾದ ಒಂದು ನಡವಳಿಕೆ ಮಗು ಇದು ಅಂತ ಅನಿಸ್ತದೆ. ಹಾಗೇನಾದ್ರೂ ಕಂಡು ಬಂದ್ರೆ ಅವರು ಡಾಕ್ಟರ್ ಹತ್ರ ಬಂದು ತೋರಿಸ್ಕೊಳ್ಬೇಕಾಗ್ತದೆ. ಎಸ್, ಚಿಕಿತ್ಸೆ ವಿಚಾರಕ್ಕೆ ಬರುವಾಗ ಡಾಕ್ಟರಿಗೆ ಸಾಮಾನ್ಯವಾಗಿ ನೀವು ಹೇಳಿದರೆ ಇಂಥ ಗುಣಲಕ್ಷಣಗಳು ಕಾಣಿಸಿದಾಗ ವೈದ್ಯರನ್ನು ಭೇಟಿ ಮಾಡಬೇಕು ಅಂತ. ವೈದ್ಯರ ನಿಮ್ಮಲ್ಲಿ ಬಂದಾಗ ಯಾವ ರೀತಿಯ ತಪಾಸಣೆ, ಮೊದಲ ಪ್ರಾಥಮಿಕ ಹಂತದ ತಪಾಸಣೆಗಳು ಯಾವ ರೀತಿ ಇರುತ್ತೆ? ಮಗುವಿನೊಂದಿಗೆ ಈಗ ಮಗುವಿನೊಂದಿಗೆ ತಾಯಿ ಅಥವಾ ಮಗುವಿನ ಸಂಬಂಧಿಕರು ಹೇಗೆ ಬರ್ತಾರೆ, ಹಾಗೆ ಬಂದಾಗ ಮಗುವಿನ ಕೂಲಂಕುಷವಾಗಿ ತಲೆಯಿಂದ ಕಾಲಿನವರೆಗೆ ಮೇಲಿಂದ ಮೇಲೆ ಏನು ತಪಾಸಣೆ ಉಂಟು ಅದನ್ನು ಮಾಡಲಾಗ್ತದೆ. ಅದು ಮಾಡಿ ಮತ್ತೆ ಏನು ತೊಂದರೆ ಇದೆ ಅದರ ಬಗ್ಗೆ, ಹರ್ನಿಯಾ ಇದು ಈಗ ಊತ ಬಂದಿದೆ, ದಪ್ಪ ಆಗ್ತಾ ಉಂಟು ಅಂತ ಹೇಳಿ ಮಗುವಿನ ತಾಯಿ ಇದು ಹೇಳಿದ್ರೆ ಅದನ್ನು ಆ ಕಂಪ್ಲೇಂಟನ್ನು ನೋಡ್ಲಿಕ್ಕೋಸ್ಕರ ಯಾವ ಭಾಗದಲ್ಲಿ ಊತ ಬರ್ತಾ ಉಂಟು ಅಂತೇಳಿ, ಊತ ಬರ್ತಾ ಉಂಟಾ, ಅದು ಒಳಗೆ ಹೋಗ್ತದಾ ಇಲ್ಲವಾ, ಅದೇ ರೀತಿ ಉಳಿತದ, ಸಣ್ಣದು ಆಗ್ತದ ದೊಡ್ಡದಾಗ್ತದ, ಅದೇ ರೀತಿ ಇರ್ತದ, ಅಳುವಾಗ ಜಾಸ್ತಿ ಆಗ್ತದ. ಕೆಲವು ದೊಡ್ಡ ಮಕ್ಕಳಿನಲ್ಲಿ ನಾವು ಕೆಮ್ಮಲಿಕ್ಕೆ ಹೇಳ್ಬೋದು, ಕೆಮ್ಮುವಾಗ ಹೊಟ್ಟೆದು ಏನು ಪ್ರೆಷರ್ ಇದೆ ಅದು ಜಾಸ್ತಿ ಆಗಿ ಗುಳ್ಳೆ ಏನಿದೆ ಅದು ಜಾಸ್ತಿ ಕಾಣುವಂಥದ್ದು ಇರ್ತದೆ. ಕಾಫ್ ಇಂಪಲ್ಸ್ ಅಂತ ಹೇಳ್ತೇವೆ. ಕೆಮ್ಮಿ ಅದನ್ನು ಜಾಸ್ತಿ ದೊಡ್ಡದು ಮಾಡಿ ನಮ್ಗೆ ಕಾಣುವ ಹಾಗೆ
ಮಾಡುವಂಥದ್ದು. ಮತ್ತೆ ಬೆರಳಿನಲ್ಲಿ ನಾವು ಪರೀಕ್ಷೆ ಮಾಡಿ ನೋಡುವುದುಂಟು, ಮುಟ್ಟಿ ಒಳಗಡೆ ಹೋಗ್ತದಾ ಇಲ್ವಾ ಅಂತೇಳಿ ನೋಡಿ ಅದನ್ನು ಚೆಕ್ ಮಾಡಿ ಅದರ ಪ್ರಕಾರ ಹರ್ನಿಯಾ ಯಾವ ರೀತಿಯ ಹರ್ನಿಯಾ, ಇದು ಸಿಂಪಲ್ ಆಗಿರುವಂತಹ ಗುಳ್ಳೆ ಮಾತ್ರವಾ ಅಥವಾ ಇದರೊಂದಿಗೆ ಬೇರೆ ಏನಾದರೂ ಪ್ರಾಬ್ಲಮ್ ಉಂಟಾ ಅಂತೇಳಿ ನೋಡುವಂಥದ್ದು. ಇದು ಸಾಮಾನ್ಯವಾಗಿ ಮಾಡುವ ಪರೀಕ್ಷೆ. ಇದರಲ್ಲಿ ಏನಾದ್ರೂ ನಮ್ಗೆ ಸಸ್ಪಿಷನ್ ಉಂಟು, ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಅಥವಾ ಒಂದು ಸೈಡಿನಲ್ಲಿ ಗುಳ್ಳೆ ಉಂಟು ಇನ್ನೊಂದು ಸೈಡಿನಲ್ಲಿ ಗೊತ್ತಾಗ್ತಾ ಇಲ್ಲ, ಆ ರೀತಿ ಏನಾದ್ರೂ ಇದ್ರೆ ಮುಂದಿನ ಇನ್ವೆಸ್ಟಿಗೇಷನ್ಸ್ ತಪಾಸಣೆ ಏನು ಬೇಕೋ ಅದನ್ನು ಮಾಡಬೇಕಾಗ್ತದೆ. ಮುಂದಿನ ಹಂತದ ತಪಾಸಣೆ ಯಾವ ರೀತಿಯದ್ದು ಡಾಕ್ಟರ್? ಮುಂದಿನ ಹಂತದಲ್ಲಿ ಫಸ್ಟಿಗೆ ಮಾಡುವಂಥದ್ದು ಅಂದ್ರೆ ಅಲ್ಟ್ರಾಸೋನೋಗ್ರಫಿ, ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸುವಂಥದ್ದು. ಸ್ಕ್ಯಾನಿನಲ್ಲಿ ಹೆಚ್ಚಾಗಿ ನಮಗೆ ಬರೀ ನೀರು ತುಂಬಿದ ಗುಳ್ಳೆಯ ಇದು ಅಥವಾ ಇದರಲ್ಲಿ ಕರುಳಿನ ಭಾಗವು ಕೆಳಗಡೆ ಬರ್ತಾ ಇದೆಯಾ ಅದು ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಅದಲ್ಲದೆ ಇನ್ನೊಂದು ಸೈಡ್ ನಾನು ಹೇಳಿದಲ್ಲ, ಇನ್ನೊಂದು ಸೈಡ್ ಅಲ್ಲಿ ನಾರ್ಮಲ್ ಆಗಿ ಕಾಣ್ಲಿಕ್ಕೆ ಟೆಸ್ಟ್ ಮಾಡುವಾಗ ಏನು ಇಲ್ಲದಿದ್ರು ಸ್ಕ್ಯಾನಿನಲ್ಲಿ ಕೆಲವೊಮ್ಮೆ ಸಣ್ಣ ಮಟ್ಟಿಗೆ ಹರ್ನಿಯಾ ಇರುವ ಚಾನ್ಸ್ ಇರ್ತದೆ, ಅದನ್ನು ನೋಡ್ಲಿಕ್ಕೋಸ್ಕರ. ಮತ್ತೆ ಕೆಳಗಡೆ ಸ್ಕ್ಯಾನ್ ಮಾಡುವಾಗ ಟೆಸ್ಟಿಸ್ ಅಥವಾ ವೃಷಣದ ಸೈಜ್ ಎಷ್ಟಿದೆ, ಅದು ನಾರ್ಮಲ್ ಆಗಿದೆಯಾ, ಎರಡು ಸೈಡಿನಲ್ಲಿ ನಾರ್ಮಲ್ ಸೈಜ್ ಆಗಿದೆಯಾ, ಕೆಲಸ ಸರಿ ಮಾಡ್ತಾ ಇದೆಯಾ ಇಲ್ಲವಾ ಎಂಬುದಕ್ಕೆ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ. ಅಲ್ಟ್ರಾಸೌಂಡ್ ಸಾಕಷ್ಟು ಮಟ್ಟಿಗೆ ಈ ಸ್ಕ್ಯಾನ್ ಮಾತ್ರ ಸಾಕಾಗ್ತದೆ, ಇದಕ್ಕಿಂತ ದೊಡ್ಡ ಸ್ಕ್ಯಾನಿಗೆ ಹೆಚ್ಚಾಗಿ ನಾವು ಬೇಕಾಗುದಿಲ್ಲ. ಓಕೆ ಓಕೆ. ಈಗ ಈ ಮಗುವಿಗೆ ಚಿಕಿತ್ಸೆಯ ಸಂದರ್ಭಕ್ಕೆ ಬಂದಾಗ ನಿಮ್ಮ ತಪಾಸಣೆ ಎಲ್ಲ ಮುಗಿದ ನಂತರ ಇದಕ್ಕೊಂದು ಸರ್ಜರಿಯೋ ಅಥವಾ ಉನ್ನತ ಚಿಕಿತ್ಸೆ ಬೇಕಂತಾದರೆ ಯಾವ ರೀತಿಯ ಚಿಕಿತ್ಸೆಯನ್ನು ನೀವು ಇದು ಮಾಡ್ತೀರಿ? ಹರ್ನಿಯಾ ಎಂದು ಈಗ ಕಾಯಿಲೆ ಒಮ್ಮೆ ಡಯಾಗ್ನೋಸಿಸ್ ಅಂತ ಆದ ಮೇಲೆ ಇದಕ್ಕೆ ಟ್ರೀಟ್ಮೆಂಟ್ ಯಾವುದೇ ಮೆಡಿಸಿನ್ ಅಲ್ಲಿ ಇಲ್ಲ. ಇದಕ್ಕೆ ಆ ಮೆಡಿಸಿನ್ ಕೊಡುದು ಈ ಮೆಡಿಸಿನ್ ಕೊಡುದು ಪಥ್ಯ ಮಾಡುವುದು ಅದರಿಂದ ಇದು ಚಿಕಿತ್ಸೆ ಫಲಕಾರಿಯಾಗುವಂತದ್ದೇ ಅಲ್ಲ. ಇದು ನಾನು ಒಂದು ತೂತಿನ ಪ್ರಕಾರ ತೂತು ಬಂದು ಡಿಫೆಕ್ಟ್ ಇಂದಾಗಿ ಬರುವಂತ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಅಂತ, ಈ ಸ್ಟ್ರಕ್ಚರಲ್ ಪ್ರಾಬ್ಲಮ್ ಇರುವ ಕಾರಣ ಅದನ್ನು ಶಸ್ತ್ರಚಿಕಿತ್ಸೆಯಿಂದ ಮಾತ್ರ ಸರಿ ಮಾಡ್ಲಿಕ್ಕೆ ಆಗುವಂತದ್ದು. ಸೊ ಹರ್ನಿಯಾ ಅಂತ ಡಯಾಗ್ನೋಸಿಸ್ ಆದ ಮೇಲೆ ಇದಕ್ಕೆ ಟ್ರೀಟ್ಮೆಂಟ್ ಒಂದೇ, ಅದು ಶಸ್ತ್ರಚಿಕಿತ್ಸೆ ಮಾತ್ರ. ಈಗ ಸರ್ಜರಿ ಅಂತಾದ್ರೆ ಮಕ್ಕಳಿಗೆ ಅದು ಅವರು ಎಷ್ಟು ದಿವಸ ಮಕ್ಕಳು ಆಸ್ಪತ್ರೆಯಲ್ಲಿ ಇರಬೇಕಾಗುತ್ತೆ, ಏನು ಎಷ್ಟು ಪ್ರೊಸೀಜರ್? ಇದು ಮಕ್ಕಳಿಗೆ ಜನರಲ್ ಅನಸ್ತೇಶಿಯಾ ಅಥವಾ ಸಣ್ಣ ಮಟ್ಟಿಗೆ ರೀಜನಲ್ ಅನಸ್ತೇಶಿಯಾ ಅಂತ ಕೊಟ್ಟು ಮಾಡುವಂಥದ್ದು. ಇದು ಡೇ ಕೇರ್ ಆಪರೇಷನ್ ಆಗಿ ಮಾಡುವಂಥದ್ದು, ಒಂದೇ ದಿನದಲ್ಲಿ ಮಾಡಬಹುದು. ಆಯ್ತಾ. ಮತ್ತೆ ಮಗುವಿನ ತಾಯಿ ಅಥವಾ ತಂದೆಗೆ ಸ್ವಲ್ಪ ಟೆನ್ಷನ್ ಇರ್ತದೆ, ಮನೆಗೆ ಹೋಗಿ ಏನು ಕತೆಯಪ್ಪ ಅಂತ ಹೇಳಿ ಹೆದರಿಕೆ ಇರುವ ಮಕ್ಕಳಿಗೆ ನಾವು ಒಂದು ದಿನ ಎಕ್ಸ್ಟ್ರಾ ಆಸ್ಪತ್ರೆಯಲ್ಲಿ ಇರುವಂತೆ ಹೇಳ್ತೇವೆ. ಇಲ್ಲದಿದ್ರೆ ಒಂದೇ ದಿನದಲ್ಲಿ ಪೂರ್ತಿಯಾಗಿ ಟ್ರೀಟ್ಮೆಂಟ್ ಮಾಡಿ ಹೋಗುವಂಥದ್ದು. 1-1.5 ಸೆಂಟಿಮೀಟರ್ ನ ಗಾಯದಲ್ಲಿ ಈ ಸರ್ಜರಿಯನ್ನು ಮಾಡಿ ಮುಗಿಸ್ತೇವೆ. ದೊಡ್ಡವರಲ್ಲಿ ಇಂತಹ ಹರ್ನಿಯಾದ ಆಪರೇಷನ್ ಮಾಡುವಾಗ ಮಾಂಸಖಂಡಗಳ ದುರ್ಬಲ್ಯತೆ ಇರುವ ಕಾರಣ ಮೆಶ್ ಅಂತ ಇಡಬೇಕಾಗ್ತದೆ. ಇದರಲ್ಲಿ ಮೆಶ್ಶಿನ ಅವಶ್ಯಕತೆ ಇರುವುದಿಲ್ಲ. ಈ ಟ್ರೀಟ್ಮೆಂಟ್ ದೊಡ್ಡವರಿಗಾದರೆ ಅವರು ಆಸ್ಪತ್ರೆಯಲ್ಲಿ ಉಳ್ಕೊಳ್ಬೇಕಾಗತ್ತೆ ಏನೋ ಬಹುಶಃ. ದೊಡ್ಡವರಲ್ಲಿ 4-5 ದಿವಸದವರೆಗೆ ಹೆಚ್ಚಾಗಿ ಆಸ್ಪತ್ರೆಯಲ್ಲಿ ಇರ್ಲಿಕ್ಕೆ ಬೇಕಾಗ್ತದೆ. ನೋವಿನ ಪ್ರಮಾಣವು ಜಾಸ್ತಿ ಇರ್ತದೆ. ಮಕ್ಕಳಲ್ಲಿ ಅಷ್ಟು ನೋವಿನ ಪ್ರಮಾಣ ಇರ್ತದೆ, ಆದ್ರೆ ಮಕ್ಕಳು ಬೇಗ ಚೇತರಿಸಿಕೊಳ್ಳುತ್ತಾರೆ ಅಂತ ಹೇಳಿ. ಆದ ಕಾರಣ ಒಂದು ದಿನದಲ್ಲಿ ಆಪರೇಷನ್ ಮಾಡಿದ ಸಂಜೆಯೇ ಮಕ್ಕಳು ಲವಲವಿಕೆಯಿಂದ ಇರುವುದು ನೋಡಿದ್ದೇವೆ. ಮರುದಿನ ಅಂತೂ ನಾರ್ಮಲ್ ಆಕ್ಟಿವಿಟಿಗೆ ಬಂದಿರ್ತಾರೆ. 4-5 ದಿನದ ಮೆಡಿಸಿನ್ ಅಂತೂ ಇರ್ತದೆ, ನೋವಿಗೆ ಸಂಬಂಧಪಟ್ಟ ಹಾಗೆ ಆಂಟಿಬಯೋಟಿಕ್ ಇನ್ಫೆಕ್ಷನ್ ಎಲ್ಲ ಆಗದಾಗೆ. ಅಡ್ಡ ಪರಿಣಾಮದಲ್ಲ ಪ್ರಶ್ನೆಗಳು ಬರುವುದಿಲ್ಲ. ಅಡ್ಡ ಪರಿಣಾಮ ಹರ್ನಿಯಾ ಯಾವ ರೀತಿಯದುಂಟು ನಾನು ಹೇಳಿದೆ, ಸಿಂಪಲ್ ಹರ್ನಿಯಾವ ಅಥವಾ ಕಾಂಪ್ಲಿಕೇಶನ್ ಉಂಟಾ ಅಂತ ಹೇಳಿ. ಕಾಂಪ್ಲಿಕೇಶನ್ ಹೇಳಿದ್ರೆ ಕೆಲವು ಹರ್ನಿಯಾ ಹೊರಗೆ ಬಂದು ಸಿಕ್ಕಿ ಬೀಳ್ತದೆ, ಒಳಗೆ ಹೋಗುದೇ ಇಲ್ಲ, ಇರ್ರೆಡ್ಯೂಸಬಲ್ ಹರ್ನಿಯಾ ಅಂತ, ಹೊರಗೆ ಹೋಗುದೇ ಇಲ್ಲ. ಅಥವಾ ಅದರ ಸುತ್ತಲೂ ನೀರು ತುಂಬಿಕೊಂಡು ದಪ್ಪ ಆಗ್ಬಿಟ್ಟು ಒಳಗೆ ಹೋಗದೇ ಇರೋದು ಚಾನ್ಸಸ್ ಇರುತ್ತೆ. ಕೆಲವೊಮ್ಮೆ ಅದರೊಟ್ಟಿಗೆ ಬರುವ ರಕ್ತನಾಳ ಏನಿದೆ, ಕರುಳಿಗೆ ಸಪ್ಲೈ ಮಾಡುವಂತ ರಕ್ತನಾಳ, ಅದು ಟ್ವಿಸ್ಟ್ ಆಗಿ ಅಥವಾ ಅದು ಬ್ಲಾಕ್ ಆಗಿ ಅದರಿಂದಾಗಿ ಸಣ್ಣ ಮಟ್ಟಿಗೆ ಆ ಭಾಗದ ಕರುಳು ಹಾಳಾಗುವಂತದ್ದು, ಗ್ಯಾಂಗ್ರೀನ್ ಆಗುವಂತದ್ದು, ಇದೆಲ್ಲ ಕಾಂಪ್ಲಿಕೇಶನ್ ಅಂತ ಹೇಳ್ಬೋದು. ಈಗ ಹರ್ನಿಯಾದ ವಿಚಾರಕ್ಕೆ ಬರುವಾಗ ಯಾವಾಗ ತೀರಾ ಎಮರ್ಜೆನ್ಸಿ ಅಂತ ಒಂದು ಚಿಕಿತ್ಸೆ ಬೇಕಾಗುವಂತ ಸಂದರ್ಭ ಬರುತ್ತೆ ಡಾಕ್ಟರ್? ಸ್ಟ್ರಾಂಗ್ಯುಲೇಟೆಡ್ ಹರ್ನಿಯಾ ಅಂತ ಹೇಳ್ತೇವೆ. ಸ್ಟ್ರಾಂಗ್ಯುಲೇಟೆಡ್ ಹರ್ನಿಯಾ ಅಂತ ಹೇಳಿದ್ರೆ ಬಂದು ಸಿಕ್ಕಿ ಹಾಕಿಕೊಂಡು ರಕ್ತನಾಳಗಳು ಅದರದ್ದು ದಪ್ಪ ಆಗಿ ಬ್ಲಾಕ್ ಆಗಿ ಆ ಜಾಗಕ್ಕೆ ರಕ್ತ ಸಂಚಾರ ಆಗದೆ ಹೋಗಿ ಇಮಿಡಿಯೇಟ್ ಆಗಿ ಸ್ವಲ್ಪ ಸಮಯದಲ್ಲಿ ಆ ಭಾಗದ ಕರುಳು ಕಂಪ್ಲೀಟ್ ಆಗಿ ಗ್ಯಾಂಗ್ರೀನ್ ಆಗಿ ಹಾಳಾಗಿ ಹೋಗುವ ಚಾನ್ಸಸ್ ಇರ್ತದೆ. ಇದರಿಂದಾಗಿ ಇನ್ಫೆಕ್ಷನ್ ಇಡೀ ಮೈಗೆ ಹಬ್ಬುವ ಚಾನ್ಸಸ್ ಜಾಸ್ತಿ ಇರ್ತದೆ. ಇದು ಒಂದು ಕಂಡೀಷನ್ ತುಂಬಾ ಎಮರ್ಜೆನ್ಸಿ ಆಗಿ ಇರುವಂತದ್ದು. ಇಂತಹ ಕಂಡೀಷನ್ ಅನ್ನು ನೋಡಿದ್ರೆ ಬೇಗ ಆಸ್ಪತ್ರೆಗೆ ಕರ್ಕೊಂಡು ಬರ್ಬೇಕು, ತಕ್ಷಣ ಆಸ್ಪತ್ರೆಗೆ ಬರಬೇಕಾಗ್ತದೆ. ಡಾಕ್ಟರ್, ಇವಾಗ ವೃಷಣದಲ್ಲಿ ಈ ವಿಚಾರ ಅಲ್ಲದೆ ಬೇರೆ ಟೈಮಲ್ಲಿ ಈಗ ಸ್ವೆಲ್ಲಿಂಗ್ ಅಂತ ಬರುವಂತದ್ದು ಯಾಕೆ, ಏನದು?
ವೃಷಣದಲ್ಲಿ ಎರಡು ಬಗೆಯದು, ಒಂದು ಹರ್ನಿಯಾ, ಇನ್ನೊಂದು ಅಂಡವಾಯು. ನಾನು ಹೇಳಿದಾಗೆ ಇನ್ನು ಅದನ್ನು ಬಿಟ್ಟರೆ ಅಂಡಾಶಯ ಅಥವಾ ವೃಷಣದಲ್ಲಿ ಬರುವಂತ ಬೇರೆ ಸ್ವೆಲ್ಲಿಂಗ್ ಏನಂತ ಹೇಳಿದ್ರೆ ಒಂದು ಎಪಿಡಿಡೈಮೋ ಆರ್ಕೈಟಿಸ್ ಅಂತ ಇನ್ಫೆಕ್ಷನ್ ಬರುವಂತದ್ದು. ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ 10 ರಿಂದ 15 ವರ್ಷ ಮಕ್ಕಳಲ್ಲಿ ಇದು ಕಾಮನ್ ಆಗಿ ಬರುವಂತದ್ದು ಇನ್ಫೆಕ್ಷನ್ ಅಂತ ಬರುವುದು. ಅದು ಅದರಿಂದಾಗಿ ವೃಷಣದಲ್ಲಿ ನೋವು ಬರುವಂತದ್ದು, ಸ್ವಲ್ಪ ಮಟ್ಟಿಗೆ ನೀರು ತುಂಬಿಕೊಳ್ಳುವಂತದ್ದು. ಅದು ವೃಷಣದ ಸೈಜ್ ದೊಡ್ಡದಾಗುವುದು, ಮುಟ್ಲಿಕ್ಕೆ ಬಿಡುದಿಲ್ಲ, ಮುಟ್ಟಿದ ಕೂಡ ಅಥವಾ ನಡೆಯುವಾಗ ಎಳೆದಾಗಿ ಆಗುದು, ನೋವು ಇರೋದು, ಅಂತದ್ದೆಲ್ಲ ಬರ್ತದೆ. ಅದು ಎಪಿಡಿಡೈಮೋ ಆರ್ಕೈಟಿಸ್ ಅಂತ. ಏನ್ ಮಾಡಬೇಕು ಆ ಮಕ್ಕಳಿಗೆ? ಇದು ಶಸ್ತ್ರಚಿಕಿತ್ಸೆ ಬೇಕು ಅಂತಿಲ್ಲ. ಇಂಥ ಪ್ರಾಬ್ಲಮ್ ಇದ್ರೆ ಶಸ್ತ್ರಚಿಕಿತ್ಸೆ ಇಲ್ಲ, ಬರೀ ಮೆಡಿಸಿನ್ ಅಲ್ಲಿ ಡಾಕ್ಟರ್ ಹತ್ರ ತೋರಿಸಿದ್ರೆ ಮೆಡಿಸಿನ್ ಕೊಟ್ಟು ಇದನ್ನು ಸರಿ ಮಾಡ್ಲಿಕ್ಕೆ ಆಗ್ತದೆ. ಅದಲ್ಲದೆ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ವೃಷಣ ಟಾರ್ಷನ್ ಆಗುದು. ನಾನು ಹೇಳಿದೆ ಕರುಳು ಹೊರಗಡೆ ಬಂದು ಸಿಕ್ಕಿ ಹಾಕಿಕೊಳ್ಳುವ ಚಾನ್ಸಸ್ ಇರ್ತದೆ. ಅದೇ ರೀತಿ ವೃಷಣವು ಟ್ವಿಸ್ಟ್ ಆಗುವಂತದ್ದು, ಅಥವಾ ವೃಷಣದ ಬಳ್ಳಿ ಏನುಂಟು ಅದು ಟ್ವಿಸ್ಟ್ ಆಗಿ ಅದಕ್ಕೆ ರಕ್ತ ಸಂಚಾರ ಕಮ್ಮಿ ಆಗಿ ಸಡನ್ ಆಗಿ ಪ್ರಾಬ್ಲಮ್, ನೋವು, ಸಿಕ್ಕಾಪಟ್ಟೆ ನೋವು ಬರುವಂತ ಚಾನ್ಸಸ್ ಇರ್ತದೆ. ಆ ರೀತಿ ಆ ಸಂದರ್ಭದಲ್ಲಿ ಏನ್ ಮಾಡ್ತೀರಿ? ಇದು ರಿಯಲ್ ಎಮರ್ಜೆನ್ಸಿ. ಅಂದ್ರೆ ಇದನ್ನು ಬೇಗ ಡಯಾಗ್ನೋಸಿಸ್ ಮಾಡಬೇಕು. 5 ರಿಂದ 6 ಗಂಟೆ ಒಳಗಡೆ ಇದಕ್ಕೆ ಆಪರೇಷನ್ ಮಾಡಬೇಕು. ಎರಡರನ್ನು ಡಿಫ್ರೆನ್ಸ್ ಬಾರಿ ಮುಖ್ಯ. ಒಂದರಲ್ಲಿ ಇನ್ಫೆಕ್ಷನ್ ಮಾತ್ರ ಮೆಡಿಸಿನ್ ಅಲ್ಲಿ ಸರಿ ಆಗುವಂತದ್ದು, ಎಪಿಡಿಡೈಮೋ ಆರ್ಕೈಟಿಸ್. ಇನ್ನೊಂದು ಟಾರ್ಷನ್ ಆಫ್ ದ ಟೆಸ್ಟಿಸ್, ಅಂದ್ರೆ ತಿರುಗುವಂತದ್ದು, ಟೆಸ್ಟಿಸ್ ಟ್ವಿಸ್ಟ್ ಆಗುವಂತದ್ದು, ಅದಕ್ಕೆ ಇಮಿಡಿಯೇಟ್ ಸರ್ಜರಿ. ಪೋಷಕರ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿ ಆಸ್ಪತ್ರೆಗೆ ಬರಬೇಕಾಗುತ್ತೆ. ಯಾವುದೇ ವೃಷಣದ ನೋವು ಅಥವಾ ಸ್ವೆಲ್ಲಿಂಗ್ ಆಗ್ಲಿ, ದಪ್ಪ ಆಗುದಾಗಲಿ ಪ್ರಾಬ್ಲಮ್ ಇದ್ರೆ ಫಸ್ಟಿಗೆ ಒಂದು ಡಾಕ್ಟರ್ಗೆ ತೋರಿಸಲೇಬೇಕು. ಡಾಕ್ಟರ್, ಇನ್ನು ಒಕ್ಕುಳ ಹರ್ನಿಯಾದ ಬಗ್ಗೆ ಹೇಳೋದಿದ್ದರೆ? ಎರಡನೇ ಕಾಮನ್ ಹರ್ನಿಯಾ ಇದು. ತೊಡೆಸಂದಿಯ ಹರ್ನಿಯಾ, ಇಂಗ್ವೈನಲ್ ಹರ್ನಿಯಾವನ್ನು ಬಿಟ್ಟರೆ ಮಕ್ಕಳಲ್ಲಿ ಮೋಸ್ಟ್ ಕಾಮನ್ ಕಾಣುವಂಥದ್ದು ಹೊಕ್ಕಳ ಬಳ್ಳಿಯ ಹರ್ನಿಯಾ. ಹೊಕ್ಕಳ ಬಳ್ಳಿಯನ್ನು ಹೇಗೆ ಕಟ್ ಮಾಡ್ತೇವೆ ಅದಾಗ ಸ್ವಲ್ಪ ಹೊಕ್ಕಳ ಭಾಗ ಏನು ಉಳಿದುಕೊಂಡಿರ್ತದೆ, ಅದುವೇ ಹರ್ನಿಯಾ ರೂಪದಲ್ಲಿ ಮುಂದಕ್ಕೆ ಕಾಣಲಿಕ್ಕೆ ಸಿಗ್ತದೆ. ಈ ಹರ್ನಿಯಾವನ್ನು ನಾವು ಅಷ್ಟು ಎಮರ್ಜೆನ್ಸಿ ಆಗಿ ಅಥವಾ ನೋಡಿದ ಕೂಡಲೇ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಏನಿಲ್ಲ. ಯಾಕಂದ್ರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಮಗು ಉಲ್ಟಾ ಬೀಳುವಾಗ, ತಿರುಗಿ ಬಿದ್ದು ಮುಂದಕ್ಕೆ ಹೋಗಿ ಎಳೆದುಕೊಂಡು ಮುಂದೆ ಹೋಗುವಾಗ ಎಲ್ಲ ಪ್ರೆಷರ್ ಬಿದ್ದು ಹೊಟ್ಟೆಗೆ ಈ ಹರ್ನಿಯಾ ಸಾಕಷ್ಟು ಮಟ್ಟಿಗೆ ಕಮ್ಮಿ ಆಗ್ತದೆ. ಸೊ ಈ ಹರ್ನಿಯಾವನ್ನು ನಾವು ನೋಡಿದ್ರೆ ಒಂದು ಸಾಧಾರಣ 1 ವರ್ಷದವರೆಗೆ ಕಾಯ್ಬೋದು. 1 ವರ್ಷದವರೆಗೆ ಸಹ ಅದರ ನಂತರ ಸಹ ಉಂಟು, ಡಿಫೆಕ್ಟ್ ಉಂಟು, ಹರ್ನಿಯಾ ಹೊರಗಡೆ ಬರ್ತಾ ಇದೆ, ತೊಂದರೆ ಆಗ್ತಾ ಉಂಟು ಹೇಳಿದೆ, ಆಗ ಅದಕ್ಕೆ ಮತ್ತೆ ಪುನಃ ಶಸ್ತ್ರಚಿಕಿತ್ಸೆ, ಟ್ರೀಟ್ಮೆಂಟ್, ಮೆಡಿಸಿನ್ ಅಲ್ಲ, ಆದ್ರೆ ಅಟ್ ಲೀಸ್ಟ್ ಸ್ವಲ್ಪ ದಿನ ಕಾಯ್ಬಹುದು ಅಂತ ನೋಡಿಕೊಂಡು ನಾವು ಚಿಕಿತ್ಸೆ ಮಾಡಬಹುದು. ವೀಕ್ಷಕರೇ, ತುಂಬ ಒಳ್ಳೆಯ ಮತ್ತು ತುಂಬ ಜರೂರತ್ತಿನ ಮಾಹಿತಿಯನ್ನು ಇವತ್ತು ಡಾಕ್ಟರ್ ಸುಹಿತ್ ಅವರು ನಮಗೆ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ, ಅಂದರೆ ಹರ್ನಿಯಕ್ಕೆ ಏನದು, ಯಾವ ಸಂದರ್ಭದಲ್ಲಿ ಕಾಣಿಸುತ್ತೆ, ಮಕ್ಕಳಿಗಾದರೂ ಅಥವಾ ಇವನ್ ದೊಡ್ಡವರಿಗಾದರೂ ಯಾವ ರೀತಿಯ ಚಿಕಿತ್ಸೆ ಮತ್ತು ಯಾವ ಸಂದರ್ಭದಲ್ಲಿ ಅದಕ್ಕೆ ಏನು ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿ ಬೇಕಾಗುತ್ತೆ, ಎಲ್ಲ ವಿಚಾರಗಳನ್ನು ಇವತ್ತು ನಮ್ಮ ಮುಂದೆ ಡಾಕ್ಟರ್ ಸುಹಿತಾ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಸಮಸ್ತ ವೀಕ್ಷಕರ ಪರವಾಗಿ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾಯಿದ್ದೇನೆ. ಡಾಕ್ಟ್ರೇ, ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಇದು ಎನಪೋಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಾರ್ಯಕ್ರಮ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಹರ್ನಿಯಾದ ಬಗ್ಗೆ ನಮ್ಮ ಜೊತೆಗೆ ಡಾಕ್ಟರ್ ಸುಹಿತಾ ಅವರು ಮಾತಾಡಿದ್ದಾರೆ. ಅವರು ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್ ಸರ್ಜರಿ, ಮಕ್ಕಳ ಶಸ್ತ್ರಚಿಕಿತ್ಸಾ ತಜ್ಞರು. ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯನ್ನು ಸಮಾಪನೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.